ಮುಸ್ಲಿಂ ಯುವಕನ ಕಿರುಕುಳದಿಂದ ಹಿಂದೂ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ ಪ್ರಕರಣವನ್ನು ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಅಂತ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಆಗ್ರಹಿಸಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಸುರತ್ಕಲ್ ಪ್ರಕರಣ ಒಂದು ಲವ್ ಜಿಹಾದ್ ಪ್ರಕರಣವಾಗಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಲವ್ ಜಿಹಾದ್ ನಡೀತಾ ಇದೆ ಅಂತ ಅದೆಷ್ಟೇ ಬಾರಿ ಹೇಳಿದ್ರು, ಘಟನೆಗಳಿಂದ ಸಾಬೀತಾಗಿದ್ರು ಅದಕ್ಕೊಂದು ಕಾನೂನು ರೂಪಿಸಲು ಸಾಧ್ಯವಾಗಿಲ್ಲ. ಸರಿಯಾದ ಕಾನೂನು ಇಲ್ಲದ ಕಾರಣ ಆರೋಪಿಗಳು ಸ್ಟೇಷನ್ ಜಾಮೀನಿನಲ್ಲಿ ಹೊರಗಡೆ ಬರುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಇದಕ್ಕೆ ಸೂಕ್ತ ಕಾನೂನು ರೂಪಿಸುವ ಅಗತ್ಯ ಇದೆ ಅಂತ ಹೇಳಿದ ಹರೀಶ್ ಪೂಂಜಾ, ಎನ್ಐಎ ತನಿಖೆಗೆ ಪ್ರಕರಣವನ್ನು ಒಪ್ಪಿಸಿದ್ರೆ ಸತ್ಯಾಂಶ ಹೊರಬರುತ್ತೆ ಅಂತ ಹೇಳಿದ್ದಾರೆ. ಅವತ್ತಿನಿಂದ ಹೇಳ್ತಾ ಇರತಕ್ಕಂಥದ್ದು ಲವ್ ಜಿಹಾದಿಗೆ ಒಂದು ಸಮರ್ಪಕವಾಗಿರ್ತಕ್ಕಂಥ ಕಾನೂನನ್ನು ತರಬೇಕೆನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಆಗ್ರಹ. ಯಾಕೆ ಅಂತ ಹೇಳಿದರೆ, ಮೊನ್ನೆ ಸುರತ್ಕಲ್ನಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಆ ಹುಡುಗಿ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು, ಆ ಕಂಪ್ಲೇಂಟಿನ ಆಧಾರದಲ್ಲಿ ಸ್ಟೇಷನ್ ಬೇಲೇಬಲ್ ಸೆಕ್ಷನ್ ಹಾಕಲಿಕ್ಕೆ ಮಾತ್ರ ಆಗುತ್ತೆ ಹೊರತು ಅವನನ್ನು ಬೇರೆ ಯಾವುದೇ ರೀತಿಯಲ್ಲಿ ಅವನನ್ನು ಅರೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಅವನನ್ನು ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಪ್ರಕರಣವನ್ನು ದಾಖಲಿಸ್ತಕ್ಕಂಥ ವ್ಯವಸ್ಥೆಗಳು ಈ ಲವ್ ಜಿಹಾದಿಗೆ ಸಂಬಂಧಪಟ್ಟಂತೆ ಇರುವುದಿಲ್ಲ. ಸೊ ಆ ಕಾರಣದಿಂದಾಗಿ ನಾನು ಇವತ್ತು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಕ್ಕಂಥದ್ದು ಮತ್ತು ನಾವು ನಮ್ಮ ಬೇಡಿಕೆ ಇರತಕ್ಕಂಥದ್ದು, ಈ ಕರಾವಳಿ ಭಾಗದಲ್ಲಿ ಏನು ಲವ್ ಜಿಹಾದ್ ಪ್ರಕರಣಗಳು ನಡೀತಾ ಇದೆ ಇದನ್ನು ಎನ್ಐಎಗೆ ವರ್ಗಾಯಿಸಬೇಕು. ಎನ್ಐಎ ಮೂಲಕ ತನಿಖೆ ಅದನ್ನು ಮಾಡಿದರೆ ಮಾತ್ರ ಅದರ ನಿಜವಾದ ಸತ್ಯಾಸತ್ಯತೆ ಗೊತ್ತಾಗ್ತಕ್ಕಂಥದ್ದು.